ಮೈಸೂರು ಕಂಬಳ ಕರ್ನಾಟಕ ಸರ್ಕಾರ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿಯವರ ಅಧಿಕೃತ ಆದೇಶಕ್ಕಾಗಿ ಕಾಯ್ತಾ ಇದ್ದೇವೆ. ಇನ್ನು 2 ತಿಂಗಳಿದೆ. ಬೇಕಾದಷ್ಟು ಜನ ಮೈಸೂರಿನಲ್ಲಿ ಕಂಬಳ ಮಾಡಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಆ ಪ್ರಕಾರ ಮೈಸೂರಿನಲ್ಲಿ ಕಂಬಳ ಮಾಡಬೇಕು ಅಂತ ಈವರೆಗೆ ನಮಗೆ ನಿರ್ಧಾರವನ್ನು ತಗೊಂಡಿದ್ದೀವಿ. ಮುಂದೆ ಮುಖ್ಯಮಂತ್ರಿ ಅವರು ಯಾವ ರೀತಿ ನಿರ್ಧಾರವನ್ನು ತಗೊಳ್ತಾರೆ ಅದರ ಪ್ರಕಾರ ನಾವು ಹೋಗುವಂತ ಕೆಲಸವನ್ನು ಮಾಡ್ತೇವೆ. ಆದರೆ ಬಿಜೆಪಿ ಅವರಿಗೆ ಏನೋ ಅದರಿಂದ ತೊಂದರೆ ಆಗ್ತದೆ, ಎಲ್ಲಾದರೂ ಸರ್ಕಾರ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಾಗ್ತದೆ, ದಸರಾ ಒಳ್ಳೆ ಪಾಪ್ಯುಲರ್ ಆಗ್ತದೆ, ಇದಕ್ಕಾಗಿ ಬಿಜೆಪಿ ಅವರು ಒಂದು ಚಿಲ್ಲರೆ ರಾಜಕೀಯವನ್ನು ಮಾಡ್ತಾರೆ. ಅದಕ್ಕೆ ಏನು ಕೇಳುವಂತೆಲ್ಲ ಜನ ಎಲ್ಲ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ನಮಗೆ ಆದೇಶವನ್ನು ಕೊಟ್ಟರೆ ಮೈಸೂರಿನಲ್ಲಿ ಒಳ್ಳೆಯ ರೀತಿಯ ಕಂಬಳವನ್ನು ಮಾಡಿ ತೋರಿಸ್ತಾರೆ.